ನಮಸ್ಕಾರ ಸ್ನೇಹಿತರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಿದ್ದಂತೆ. ದುಡ್ಡು ಹೆಚ್ಚಿಗೆ ಆದಾಗ ಮನುಷ್ಯ ಸ್ವಲ್ಪ ಮಟ್ಟಿಗೆ ಹುಚ್ಚನಾಗುತ್ತಾನೆ. ಇನ್ನು ಕೆಲವರು ಹೆಚ್ಚಿಗೆನೆ ಹುಚ್ಚರಾಗಿಬಿಡುತ್ತಾರೆ. ಆಗ ಅವನಿಗೆ ಹೊಟ್ಟೆ ಚಿಂತೆಗಿಂತ ಬೇರೆ ಬೇರೆ ಆಸಕ್ತಿಗಳು, ಹುಚ್ಚುತನ, ಹವ್ಯಾಸಗಳು ಹೆಚ್ಚುತ್ತಾ ಹೋಗುತ್ತವೆ. ದುಡ್ಡು ಹೆಚ್ಚಾದಾಗ ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರುಗಳನ್ನ, ಹೆಲಿಕಾಪ್ಟರ್ಗಳನ್ನ ಖರೀದಿಸಬೇಕನ್ನೋ ಆಸೆ ಹುಟ್ಟುತ್ತದೆ. ಇನ್ನು ಕೆಲವರು ಚಿತ್ರ ವಿಚಿತ್ರ ಅರಮನೆಗಳನ್ನ, ಬಂಗಲೆಗಳನ್ನ, ರಿಸಾರ್ಟ್ಗಳನ್ನ ಕಟ್ಟುತ್ತಾರೆ. ಹಾಗೆಯೇ ಇನ್ನು ಕೆಲವರು ದೇಶ ವಿದೇಶಗಳಿಗೆ ಪ್ರವಾಸ ಮಾಡಲು ಬಯಸುತ್ತಾರೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ದುಡ್ಡು ಹೆಚ್ಚಾದಾಗ ಕೆಲವರು ಮಾಡುವ ಅತಿರೇಕದ ಆಸಕ್ತಿಗಳ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಚಿನ್ನದ ಮೇಲಿನ ಮೋಹ ಯಾವ ಮಟ್ಟಕ್ಕೆ ಇದೆ ಎಂದು ನಿಮಗೆ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ 135 ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ 135 ಕೋಟಿ ಚಿತ್ರ ವಿಚಿತ್ರ ತಲೆಗಳನ್ನು ನೀವು ಕಾಣಬಹುದು ಹಾಗೂ ಮನಸ್ಸುಗಳನ್ನು ನೀವು ನೋಡಬಹುದು. ಸ್ನೇಹಿತರೆ, ಅಂತಹ ಒಬ್ಬ ಶ್ರೀಮಂತನ ಬಗ್ಗೆ ನಾನು ಈಗ ಹೇಳಕ್ ಹೋಗ್ತಾ ಇದ್ದೀನಿ. ಈ ಶ್ರೀಮಂತರ ಪಟ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಒಬ್ಬ ಚಿನ್ನದ ಸನ್ಯಾಸಿಯ ಪರಿಚಯನ ಮಾಡೋಕೆ ಹೋಗ್ತಾ ಇದ್ದೀನಿ. ಇವರನ್ನ ನೋಡಿ ಎಲ್ಲರೂ ಪ್ರೀತಿಯಿಂದ ಇವರನ್ನ ಗೋಲ್ಡನ್ ಬಾಬಾ ಎಂದೇ ಕರೆಯುತ್ತಾರೆ. ಇವರು ಪ್ರತಿದಿನ ಒಂದಲ್ಲ, ಎರಡಲ್ಲ, ಮೂರಲ್ಲ, ಬರೋಬ್ಬರಿ 9.5 kg ಚಿನ್ನವನ್ನು ತಮ್ಮ ದೇಹದ ಮೇಲೆ ಧರಿಸುತ್ತಾರೆ. ನೀವು ಅವರ ದೇಹದ ಮೇಲೆ ಇರುವಂತಹ ಚೈನುಗಳನ್ನ, ಅವರ ಕೈಯಲ್ಲಿರುವಂತಹ ಬ್ರಾಸ್ಲೆಟ್ಗಳನ್ನ ಹಾಗೂ ಉಂಗುರಗಳನ್ನ ನೋಡಿಯೇ ನೀವು ಅಂದಾಜು ಮಾಡಬಹುದು. ಈ ಗೋಲ್ಡನ್ ಬಾಬಾಗೆ ಚಿನ್ನದ ಮೇಲೆ ಎಷ್ಟು ಮೋಹ ಇದೆ ಎಂದರೆ ಅವರು ಕುಂಭಮೇಳಕ್ಕೆ ಹೋಗುವಾಗ ಒಬ್ಬರೇ ಹೋಗಲು ಸಾಧ್ಯವೇ ಇಲ್ಲ. ಕಾರಣ ಕಳ್ಳಕಾಕರ ಭಯ, ದರೋಡೆಕೋರರ ಭಯ, ಜೀವದ ಮೇಲೆ ಭಯ. ಇದೇ ಕಾರಣ ಇವರ ಹಿಂದೆ 4 ಪೊಲೀಸರ ಕಂಗಾವಲು ಇರುತ್ತದೆ. ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಬರೋದು ಸಹಜ. ಅದೇಗೆ ಈ ಒಬ್ಬ ಸನ್ಯಾಸಿಯ ಕೊರಳಲ್ಲಿ ಇಷ್ಟು ಚಿನ್ನ ಬರಲು ಸಾಧ್ಯ ಎಂದು. ಗೆಳೆಯರೆ, ಹರಿದ್ವಾರದಲ್ಲಿ ಇರುವ ಈ ಗೋಲ್ಡನ್ ಬಾಬಾ ಹಿಂದೆ ದೆಹಲಿಯಲ್ಲಿ ಒಬ್ಬ ಪ್ರಸಿದ್ಧ ವ್ಯಾಪಾರಿಯಾಗಿದ್ದ. ಆದರೆ ಅದ್ಯಾವುದೋ ಒಂದು ಗಳಿಗೆಯಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಬಿಟ್ಟು ಸನ್ಯಾಸಿಯಾಗಲು ನಿರ್ಧಾರ ಮಾಡಿದ್ದ. ಮುಂದೆ ಈ ವ್ಯಕ್ತಿ ಸನ್ಯಾಸಿಯಾದರೂ ಅವರಿಗೆ ಚಿನ್ನದ ಮೇಲೆ ಇರುವಂತಹ ಮೋಹ ಮಾತ್ರ ಕಡಿಮೆ ಆಗಿರಲಿಲ್ಲ. ಇದೇ ಕಾರಣ ತಮ್ಮ ಮೇಲೆ ಕನಿಷ್ಠ ಪಕ್ಷ 9 kg ಚಿನ್ನವನ್ನು ಧರಿಸಿ ತಮ್ಮ ಬದುಕನ್ನ ಸನ್ಯಾಸಿ ರೂಪದಲ್ಲಿ ಮುಂದುವರೆಸಿದ್ದಾರೆ. ಇದೇ ಕಾರಣ ಈ ಗೋಲ್ಡನ್ ಬಾಬಾ ಅವರ ವಿಚಿತ್ರ ಸ್ಟೈಲನ್ನು ನೋಡಲು ಹಲವಾರು ಜನರು ಇವರನ್ನು ಭೇಟಿ ಮಾಡಲು ಇಚ್ಛೆ ಪಡುತ್ತಾರೆ. ಮೊದಲ ಸಲ ಯಾರಾದರೂ ಇವರನ್ನು ನೋಡಿದರೆ ಯಾರಿಗೂ ಕೂಡ ಇವರು ಒಬ್ಬ ಸನ್ಯಾಸಿ ಎನ್ನುವ ಭಾವನೆ ಕೂಡ ಬರುವುದಿಲ್ಲ. ಎಷ್ಟೋ ಜನ ಇವರು ಧರಿಸುವ ಚಿನ್ನವನ್ನು ನಕಲಿ ಎಂದು ಕೂಡ ಭಾವಿಸಿದ್ದಾರೆ. ಆದರೆ ನೀವೇ ಯೋಚನೆ ಮಾಡಿ, ಯಾರಾದರೂ ನಕಲಿ ಚಿನ್ನವನ್ನು ಧರಿಸಿ ಪೊಲೀಸರ ರಕ್ಷಣೆ ಪಡೆಯಲು ಸಾಧ್ಯವೇ? ಇತ್ತೀಚೆಗೆ ಈ ಗೋಲ್ಡನ್ ಬಾಬಾ ಒಬ್ಬ ಸೆಲೆಬ್ರಿಟಿಯೇ ಆಗಿದ್ದಾರೆ. ಇವರು ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ, ಡಾಕ್ಯುಮೆಂಟರಿಗಳಲ್ಲಿ ಹಾಗೂ ಕುಂಭಮೇಳದಲ್ಲಂತೂ ಇವರು ಜಗತ್ ಪ್ರಸಿದ್ಧಿಯನ್ನೇ ಪಡೆದಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಅವರು ಧರಿಸಿರುವಂತಹ ಚಿನ್ನ, ಅವರಿಗೆ ಇರುವಂತಹ ಆ ಚಿನ್ನದ ಮೇಲೆ ಇರುವಂತಹ ಮೋಹ. ಹಾಗೆಯೇ ಸ್ನೇಹಿತರೆ, ಇನ್ನೊಬ್ಬ ಗೋಲ್ಡ್ ಮ್ಯಾನ್ ಅನ್ನ ನೀವು ಇಲ್ಲಿ ಭೇಟಿ ಮಾಡಿ. ಹೌದು, ಇವರೇ ಬಂಗಾರದ ಮನುಷ್ಯ. ಈ ವ್ಯಕ್ತಿಯ ಹೆಸರು ದತ್ತ ಪುಗೆ. ಇವರು ಪುಣೆಯ ನಿವಾಸಿಯಾಗಿದ್ದಾರೆ. ಈ ವ್ಯಕ್ತಿಗೆ ಚಿನ್ನದ ಮೇಲೆ ಇರುವಷ್ಟು ಹುಚ್ಚು, ಮೋಹ, ಪ್ರೀತಿ ನನ್ನ ಪ್ರಕಾರ ಭಾರತದಲ್ಲಾಗಲಿ ಅಥವಾ ವಿಶ್ವದಲ್ಲಾಗಲಿ ಯಾರಿಗೂ ಕೂಡ ಇಲ್ಲ ಎಂದು ನಾನು ಭಾವಿಸಿದ್ದೇನೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಕೂಡ ಅಂದಾಜು ಸಿಕ್ಕಿರಲೇಬೇಕು. ಶ್ರೀಮಂತರಾದ ಮೇಲೆ ಕೆಲವರು ತಮ್ಮ ಶ್ರೀಮಂತಿಕೆಯನ್ನು ತೋರಿಸಲು 10 ಬೆರಳಿಗೆ ಉಂಗುರಗಳನ್ನ, ಕೈಯಲ್ಲಿ ಬ್ರಾಸ್ಲೆಟ್ಗಳನ್ನ ಹಾಗೂ ಕೊರಳಿಗೆ ಚೈನುಗಳನ್ನ ಹಾಕಿಕೊಳ್ಳುವುದು ಸರ್ವೇ ಸಾಮಾನ್ಯ. ಈ ವ್ಯಕ್ತಿಗೆ ಇರುವ ಚಿನ್ನದ ಮೋಹವನ್ನು ತೋರಿಸೋಕೆ ಬರೀ ಬ್ರಾಸ್ಲೆಟ್, ಚೈನು, ಉಂಗುರ ಅಲ್ಲ, ಅವನು ಧರಿಸುವ ಶರ್ಟು ಕೂಡ ಚಿನ್ನದನ್ನೇ ಮಾಡಿಕೊಂಡಿದ್ದಾನೆ. ಇದರಿಂದಲೇ ನಿಮಗೆ ಗೊತ್ತಾಗಬಹುದು ಈ ವ್ಯಕ್ತಿಗೆ ಚಿನ್ನದ ಮೇಲೆ ಅದೆಷ್ಟು ಹುಚ್ಚು ಇದೆ ಅಂತ. ನೀವು ನೋಡುತ್ತಿರುವ ಈ ವ್ಯಕ್ತಿ ಧರಿಸಿರುವ ಚಿನ್ನದ ಶರ್ಟು ಬರೋಬ್ಬರಿ 3.5 kg ಇದೆ. ಈ ಶರ್ಟ್ ಅನ್ನು ಭಾರತದ ಪ್ರಸಿದ್ಧ ಜ್ಯುವೆಲರಿ ಸಂಸ್ಥೆ ರಂಕಾ ಜ್ಯುವೆಲರ್ಸ್ ತಯಾರಿಸಿದ್ದಾರೆ. ಇದನ್ನು ಖುದ್ದಾಗಿ ರಂಕಾ ಜ್ಯುವೆಲರ್ಸ್ ಮಾಲೀಕ ತೇಜ್ಪಾಲ್ ರಂಕಾ ಅವರೇ ಡಿಸೈನ್ ಮಾಡಿದ್ದಾರೆ. ಈ ಚಿನ್ನದ ಶರ್ಟಿನ ಬೆಲೆ ಅಂದಾಜು 1.5 ಕೋಟಿಗಿಂತ ಹೆಚ್ಚಿದೆ ಎಂದು ನಂಬಲಾಗಿದೆ. ಹೌದು ಸ್ನೇಹಿತರೆ, ನಾನು ಹೇಳಿದ್ದು ನಿಜ, ನೀವು ಕೇಳಿದ್ದು ನಿಜ. ಇದು ಯಾವ ಭ್ರಮೆನೂ ಅಲ್ಲ, ಯಾವ ಕನಸು ಅಲ್ಲ. ಒಬ್ಬ ವ್ಯಕ್ತಿ ಚಿನ್ನದ ಶರ್ಟ್ ಅನ್ನೇ ಹಾಕಿಕೊಳ್ಳುತ್ತಾನೆ ಅಂದರೆ ನೀವು ನಂಬಲೇಬೇಕು.
ಹಾಗೆಯೇ ಈ ಚಿನ್ನದ ಶರ್ಟ್ ಅನ್ನು ಮಾಡಲು 22 ಕ್ಯಾರೆಟ್ ಚಿನ್ನವನ್ನೇ ಬಳಸಲಾಗಿದೆ. ಈ ಶರ್ಟ್ ಅನ್ನು ತಯಾರಿಸಲು 15 ಜನ ಕೆಲಸಗಾರರು ಪ್ರತಿನಿತ್ಯ 18 ದಿನ ಕಾಲ ಕೆಲಸ ಮಾಡಿದ್ದಾರೆ. ಈ ಚಿನ್ನದ ಶರ್ಟ್ನಲ್ಲಿ ಬೇರೆ ಯಾವ ಲೋಹವು ಕೂಡ ಮಿಶ್ರಿತವಾಗಿಲ್ಲ. ಇದು ಪ್ಯೂರ್ 22 ಕ್ಯಾರೆಟ್ ಚಿನ್ನದ ಶರ್ಟ್ ಆಗಿದೆ. ಅಂದ ಹಾಗೆ ಈ ಚಿನ್ನದ ಶರ್ಟ್ನೊಂದಿಗೆ 325 ಗ್ರಾಮದ ಒಂದು ಬೆಲ್ಟ್ ಅನ್ನು ಕೂಡ ತಯಾರು ಮಾಡಲಾಗಿದೆ. ಪುಣೆಯ ಆಗರ್ಭ ಶ್ರೀಮಂತ ದತ್ತ ಪುಗೆಗೆ ಇವತ್ತು ಇಷ್ಟೊಂದು ಹಣ ಇದೆ ಅಂದರೆ ಅವರು ಮನಸ್ಸು ಮಾಡಿದರೆ ಏನನ್ನಾದರೂ ಖರೀದಿಸಬಹುದು. ಆದರೆ ದತ್ತ ಅವರಿಗೆ ಚಿನ್ನದ ಮೇಲೆ ಮೋಹ ಇದೆ. ಮುಂದೆ ಒಂದು ದಿನ ಚಿನ್ನದ ಕಾರನ್ನು ಖರೀದಿಸುವ ತವಕದಲ್ಲಿ ಈ ವ್ಯಕ್ತಿ ಇದ್ದಾರೆ. ಆದರೆ ಒಂದು ಕಾಲ ಇತ್ತು ಸ್ನೇಹಿತರೆ, ಈ ದತ್ತ ಪುಗೆ ಹತ್ತಿರ 1 ಗ್ರಾಮ್ ಚಿನ್ನದ ಉಂಗುರವನ್ನು ಕೂಡ ಖರೀದಿಸುವಷ್ಟು ದುಡ್ಡು ಇರಲಿಲ್ಲ. ಆದರೆ ಈ ವ್ಯಕ್ತಿ ಅದೇನೋ ಮಾಯ ಮಾಡಿದನೋ ಗೊತ್ತಿಲ್ಲ, ರಾತ್ರಿ ಶ್ರೀಮಂತನಾಗಿದ್ದಾನೆ. ಇವರು ಹೇಳುವ ಪ್ರಕಾರ ಇವರು ಒಂದು ಕೆಮಿಕಲ್ ಫ್ಯಾಕ್ಟರಿಯ ಬಿಸ್ನೆಸ್ ಮಾಡುತ್ತಾರೆ. ದತ್ತ ಪುಗೆಯ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಿಲ್ಲ ಒಂದು ಹವ್ಯಾಸ, ಒಂದಿಲ್ಲ ಒಂದು ಚಟ ಇರುತ್ತದೆ. ಕೆಲವರಿಗೆ ಕಾರುಗಳನ್ನು ಕಲೆಕ್ಟ್ ಮಾಡುವ ಹವ್ಯಾಸ ಇದ್ದರೆ, ಇನ್ನು ಕೆಲವರಿಗೆ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟುವ ಚಟ ಇರುತ್ತದೆ. ಆದರೆ ಅವರಿಗೆ ಚಿನ್ನ ಧರಿಸುವುದೇ ಒಂದು ಚಟ ಎಂದು ಅವರೇ ಸ್ವಂತ ಹೇಳಿಕೊಂಡಿದ್ದಾರೆ. ಆದರೆ ಸ್ನೇಹಿತರೆ, ನೀವು ಒಂದು ಮಾತನ್ನ ಕೇಳಿರಬಹುದು, ಯಾವ ವಸ್ತು ಅತಿ ಹೆಚ್ಚು ಸಿಹಿಯಾಗಿರುತ್ತದೆಯೋ ಅಂತಹದಕ್ಕೆ ನೊಣ ಕೂಡ ಮುತ್ತಿಕೊಳ್ಳುತ್ತವೆ. ಅಂತಹದೇ ಪರಿಸ್ಥಿತಿ ದತ್ತ ಪುಗೆ ಜೊತೆ ಆಗಿದ್ದು, ಇವರು ಎಷ್ಟು ಶ್ರೀಮಂತಿಕೆಯನ್ನು ತೋರಿಸಲು ಪ್ರಾರಂಭಿಸಿದರೂ ಜನರ ಕಣ್ಣುಗಳು ಕೂಡ ಅವರ ಮೇಲೆ ಬೀಳಲು ಪ್ರಾರಂಭಿಸಿದವು. ಹೀಗೆಯೇ ದತ್ತ ಪುಗೆಗೆ ಹಲವಾರು ದುಶ್ಮನಗಳು ಹುಟ್ಟಲು ಪ್ರಾರಂಭಿಸಿದರು. ಇದೇ ಕಾರಣ ಇತ್ತೀಚೆಗಷ್ಟೇ ದತ್ತ ಪುಗೆಗೆ ಕೆಲ ದುಷ್ಕರ್ಮಿಗಳು ಇವರನ್ನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ನಮ್ಮ ಹತ್ತಿರ ಎಷ್ಟೇ ಇರಲಿ, ಹೇಗೆ ಇರಲಿ, ನಾವು ಯಾವುದೇ ವಸ್ತುಗಳನ್ನು ಜಾಗೃತೆಯಾಗಿ ಬಳಸಬೇಕು ಹಾಗೂ ಮಿತಿಯಲ್ಲಿ ಬಳಸಬೇಕು. ಮಿತಿ ಮೀರಿದರೆ ಅನಾಹುತ ಗ್ಯಾರಂಟಿನೇ. ನಮ್ಮ ಸಂಸಾರದಲ್ಲಿ ಅಸೂಯೆ, ಹೊಟ್ಟೆ ಕಿಚ್ಚು ತುಂಬಾನೇ ತುಂಬಿಕೊಂಡಿದೆ. ಯಾರು ಕೂಡ ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲು ಸಾಧ್ಯವಿಲ್ಲ. ಅದು ಕೂಡ ನಮಗೆ ಬೇಕಾದವರೇ ನಮ್ಮ ದುಶ್ಮನಗಳಾಗಿ ಬಿಡುತ್ತಾರೆ. ನಿಮ್ಮ ಹವ್ಯಾಸ, ನಿಮ್ಮ ಚಟಗಳನ್ನ ನಿಮ್ಮ ಮಟ್ಟಿಗೆ ಮಾಡಿಕೊಳ್ಳಿ. ಬೇರೆಯವರ ಕಣ್ಣಿಗೆ ಕುಕ್ಕು ಹಾಗೆ ಮಾಡಬೇಡಿ. ಯಾಕಂದ್ರೆ ಎಲ್ಲರ ಕಣ್ಣುಗಳು, ದೃಷ್ಟಿಗಳು, ನೋಟಗಳು ಒಂದೇ ತರ ಇರುವುದಿಲ್ಲ. ದೃಷ್ಟಿ ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅದಕ್ಕೆ ನಿಮ್ಮ ಹದ್ದಿನಲ್ಲಿ ನೀವು ಇರಿ. ಇಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ.